ಶೆಟ್ಟಿ ಶಾಖಾ ಘಟ್ಟದ ಶ್ರೀ ಜಗದೀಶ್ ಪೂಜಾರಿ ಅಧ್ಯಕ್ಷರು ಕೌಡೂರು ಗ್ರಾಮ ಪಂಚಾಯತ್ ಸಚಿವರು ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಅಂಗಾರ ಇವರು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ನವೋದಯ ಸಮಾವೇಶ ಉದ್ಘಾಟನೆಯನ್ನು ಮಾಡಲಿಕ್ಕಿರುವರು ಸನ್ಮಾನ್ಯ ಶ್ರೀ ಬೆಳ್ಳಿ ಪ್ರಕಾಶ್ ಮಾನ್ಯ ಶಾಸಕರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿಯಮಿತ ಬೆಂಗಳೂರು. ಹಾಗೆ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಸಹಕಾರಿ ರತ್ನ ಬಡವರ ಬಂಧು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ನಿಯಮಿತ ಬೆಂಗಳೂರು ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು ನಿರ್ದೇಶಕರು ಇಟ್ಕೋ ನವೋದಯಲ್ಲಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿಯಮಿತ ಬೆಂಗಳೂರು ಮ್ಯಾನೇಜಿಂಗ್ ಟ್ರಸ್ಟಿ ನವೋದಯ ಗ್ರಾಮ ವಿಕಾಸ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಹೊಸ ಸ್ವಸಹಾಯ ಸಂಘಗಳ ಉದ್ಘಾಟನೆ ಶ್ರೀ ಎಸ್ ಜಿಯೋಲ್ಲಾ ಮಾನ್ಯ ಸಹಕಾರ ಸಂಘದ ನಿಬಂಧಕರು ಸಹಕಾರ ಇಲಾಖೆ ಬೆಂಗಳೂರು ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಗೆಲ್ಲ ಗೌರವಾನ್ವಿತ ನಿರ್ದೇಶಕರುಗಳು ಉಪನಿಬಂಧಕರು ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರ ಅತ್ಯಂತ ಪ್ರೀತಿಪೂರ್ವಕವಾಗಿ ಇವತ್ತಿನ ಸಮಾರಂಭದ
ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಬೈಲೂರು ಶಾಖೆಯ ಸ್ಥಳಾಂತರ ಹಾಗೂ ಸಾಧನೆಯ ಮೂಲಕ ತಮ್ಮ ಬದುಕಿನಲ್ಲಿ ವಿಶೇಷವಾದಂಥ ಮಹತ್ವದ ಘಟ್ಟವನ್ನು ತಲುಪಿರುವಂಥ ನವೋದಯ ಸ್ವಸಹಾಯ ಸಂಘಗಳ ಸಾಧನಾ ಸಮಾವೇಶವನ್ನು ಭಾಳ ಅರ್ಥಪೂರ್ಣವಾಗಿ ಕರಾವಳಿ ಭಾಗದ ಪಶ್ಚಿಮ ಘಟ್ಟದ ಮಡಿಲಿನಲ್ಲಿ ಕಾರ್ಕಳದ ಹೃದಯ ಭಾಗದ ಬೈಲೂರಿನಲ್ಲಿ ಅತ್ಯಂತ ಸಡಗರ ಸಂಭ್ರಮ ಸಹಕಾರಿ ತತ್ವ ಸಿದ್ಧಾಂತದಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ಶ್ರೇಷ್ಠ ಅತಿಥಿ ಅಭ್ಯಾಗತರಿಂದ ಉದ್ಘಾಟಿಸಲ್ಗೊಳ್ಳಲಿದೆ. ಈಗಾಗಲೇ ನಮ್ಮ ಬೈಲೂರು ಶಾಖೆಯ ಪ್ರಧಾನ ಶಾಖೆಯನ್ನು ಉದ್ಘಾಟನೆ ಮಾಡಿ ಈ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಅದ್ಭುತವಾದಂಥ ಅರ್ಥಪೂರ್ಣವಾದಂಥ ಹೊಸ ಮಹಿಳೆಯರಲ್ಲಿ ಹೊಸ ಸಂದೇಶವನ್ನು ಹೊಸ ಸ್ಫೂರ್ತಿಯನ್ನು ನೀಡಲಿರುವಂಥ ನಮ್ಮ 5 ಜಿಲ್ಲೆಯಲ್ಲಿ ನವೋದಯ ಸ್ವಸಹಾಯ ಸಂಘಗಳ ಕಾರ್ಯಕ್ಷೇತ್ರವನ್ನು ಈಗಾಗಲೇ ಪ್ರಾರಂಭಿಸಲಾಗಿದ್ದು ಸುಮಾರು 60,000 ನವೋದಯ ಸಂಘಗಳು ಸುಮಾರು 8 ಲಕ್ಷ ನವೋದಯದ ಸದಸ್ಯರನ್ನು ಹೊಂದಿರುವಂಥ ಈ ರಾಜ್ಯದ ಏಕೈಕ ಒಂದು ಸ್ವತಂತ್ರವಾದಂಥ ಸಂಘಟನೆ ಇದ್ದರೆ ಅದು ನವೋದಯ ಸ್ವಸಹಾಯ ಸಂಘ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಈ 8 ಲಕ್ಷ ಮಹಿಳೆಯರಿಗೂ ಅಧ್ಯಕ್ಷರ ಒಂದು ಅಪೇಕ್ಷೆ ಇದೆ. ಒಂದೇ ಸೂರಿನಡಿ ಬಡವ ಬಲ್ಲಿದನೆಂಬ ಭೇದವಿಲ್ಲದೆ ನಾವೆಲ್ಲರೂ ಬಂದು ನಾವೆಲ್ಲರೂ ಒಂದು ಎಂಬ ಸಂದೇಶವನ್ನು ನೀಡುವ ಉದ್ದೇಶದಿಂದ ಸಮವಸ್ತ್ರವನ್ನು ಕೂಡ ವಿತರಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷರು, ಮಾನ್ಯ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಬೆಳ್ಳಿ ಪ್ರಕಾಶ್ ರವರ ಅಮೃತ ಹಸ್ತದಿಂದ ಬೈಲೂರು ವಿಭಾಗದ ನವೋದಯ ಸ್ವಸಹಾಯ ಸಂಘಗಳ ಸಮಾವೇಶವನ್ನು ಜ್ಯೋತಿಯ ಪ್ರಜ್ವಲನದ ಮೂಲಕ ನೆರವೇರಿಸ್ತಾ ಇದ್ದಾರೆ. ಬಂಧುಗಳೇ, ಈ ಜಗತ್ತಿನಲ್ಲಿ ನನ್ನಿಂದ ಏನಾದರೂ ಒಂದು ಅದ್ಭುತ ಕೆಲಸಗಳನ್ನು ಮಾಡಲು ಸಾಧ್ಯ ಇದೆ ಅಂತ ಭಾವಿಸಿದರೆ ಅದಕ್ಕೆ ಪೂರಕವಾದಂತಹ ಎಲ್ಲ ಶಕ್ತಿಗಳು ತಾನಾಗಿಯೇ ಮೂಡಿಬರುತ್ತವೆ ಎನ್ನುವಂತಹ ಮಾತನ್ನು ನಾವು ಕೇಳಿದ್ದೇವೆ. ಇವತ್ತು ಸಹಕಾರ ಕ್ಷೇತ್ರ ಕಂಡಂತಹ ಅಸಾಮಾನ್ಯ ಸಾಧಕ, ಅಸಾಮಾನ್ಯ ನಾಯಕ. 28 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮಹಾಪೀಠವನ್ನು ಅಲಂಕರಿಸಿದಂತಹ ಸಹಕಾರಿ ಕ್ಷೇತ್ರದ ಅದ್ವಿತೀಯ ದಿಗ್ಗಜರು. ತಾನು ಅಧ್ಯಕ್ಷನಾಗುವಂಥ ಸಂದರ್ಭದಲ್ಲಿ 25 ಇದ್ದಂತಹ Scdcc ಬ್ಯಾಂಕನ್ನು ಇವತ್ತು 108 ಬ್ಯಾಂಕ್ಗಳನ್ನಾಗಿ ಪರಿವರ್ತಿಸಿದಂತಹ 10 ಹಲವು ಜನರಿಗೆ ಉದ್ಯೋಗದಾತರಾಗಿರುವಂತಹ ಸಹಕಾರ ಕ್ಷೇತ್ರ ಕಂಡ ಅದ್ವಿತೀಯ ನಾಯಕ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಇದೀಗ ಆತ್ಮೀಯವಾದಂತಹ ಸನ್ಮಾನ. ಬಂಧುಗಳು, ಎಲ್ಲೊಮ್ಮೆ ಸಹಕಾರಿ ಬಂಧುಗಳು ಎದ್ದು ನಿಂತು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರನ್ನ ಈ ಸುಂದರ ಕಾರ್ಯಕ್ರಮದಲ್ಲಿ ನಾವು ಅಭಿನಂದಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ಚಪ್ಪಾಳೆಯ ಮೂಲಕ ಈ ಸುಂದರ ಕಾರ್ಯಕ್ರಮಕ್ಕೆ ನಾವು ಕಾರಣೀಭೂತರಾಗೋಣ. ನಾವು ಸಾಕ್ಷ್ಯನ ನೀಡ್ತಾ ಇದ್ದೇವೆ. ನಾಯಕ ಸ್ವಾವಲಂಬಿ ಬದುಕಿಗೆ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ
ಜಾರ್ಕಳದ ಮಾನ್ಯ ಗಣೇಶ್ ರವರು ಕೂಡ ವೇದಿಕೆಗೆ ಬಂದು, ಶ್ರೀಮತಿ ಧರ್ಮಾವತಿ ನೀರೆ ಇವರು ವೇದಿಕೆಗೆ ಬಂದು ಲಾಕರ್ ಕೀಯನ್ನ ಸನ್ಮಾನ್ಯ ಸಹಕಾರಿ ಕ್ಷೇತ್ರ ಇವತ್ತು ಸಮಾಜದಲ್ಲಿ ಮಹತ್ತರವಾದಂಥ ಪಾತ್ರವನ್ನು ನಿರ್ವಹಿಸ್ತಾ ಇರೋದನ್ನು ನಾವೆಲ್ಲರೂ ಕೂಡ ನೋಡ್ತಾನೆ ಇದ್ದೇವೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ದೊಡ್ಡ ಪ್ರಮಾಣದ ನೆರವು ಸಾಮಾನ್ಯ ಜನರಿಗೆ ಸಿಗ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇರುವಂಥ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ರೈತರಿಗೆ, ಸಾಮಾನ್ಯ ಜನರಿಗೆ ಸಹಕಾರಿ ಕ್ಷೇತ್ರ ಭಾಳ ದೊಡ್ಡ ಪ್ರಮಾಣದಲ್ಲಿ ನೆರವನ್ನು ಕೊಟ್ಟಿರುವಂಥದ್ದು ಇತ್ತೀಚಿನ ವರ್ಷಗಳ ತನಕವೂ ಕೂಡ ಅದನ್ನು ಗಮನಿಸ್ತಾನೆ ಬಂದಿದ್ದಾವೆ. ಸಹಕಾರಿ ಕ್ಷೇತ್ರ ಇವತ್ತು ಎಲ್ಲ ಜನರನ್ನು ತಲುಪೋದ್ರ ಮುಖಾಂತರ ಸಾಮಾನ್ಯ ಜನರಲ್ಲಿ, ಹಳ್ಳಿಯ ರೈತರ ಜನರಲ್ಲಿ ಆರ್ಥಿಕ ಸಬಲೀಕರಣಕ್ಕೆ ದೊಡ್ಡ ಪಾತ್ರವನ್ನು ಸಹಕಾರಿ ಕ್ಷೇತ್ರ ನೀಡ್ತಾನೆ ಬಂದಿದೆ. ಈ ಸಹಕಾರಿ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಸಹಕಾರಿ ಕ್ಷೇತ್ರ ಇವತ್ತು ಮನೆಯ ಮಾತಾಗಿದೆ ಅಂತಾಗಿದ್ದರೆ ಮಾನ್ಯ ರಾಜೇಂದ್ರ ಕುಮಾರ್ ಅವರ ಸಾಧನೆ ಮತ್ತು ಅವರ ಪಾತ್ರ ಭಾಳ ದೊಡ್ಡ ಪ್ರಮಾಣದ್ದು ಅಂತ ನಾನು ಅಂದ್ಕೊಳ್ತೇನೆ. ಅವರನ್ನು ಅಭಿನಂದಿಸ್ತೇನೆ. ಸುದೀರ್ಘವಾದಂಥ ಸಹಕಾರಿ ಕ್ಷೇತ್ರದಲ್ಲಿ ಈಗಾಗಲೇ ಉಲ್ಲೇಖ ಆದಂತೆ 25 ಬ್ಯಾಂಕ್ಗಳಿದ್ದಂಥ ಸಹಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕನ್ನು ಶಾಖೆಗಳನ್ನು 108 ಶಾಖೆಗಳನ್ನು ಮಾಡೋದ್ರ ಮುಖಾಂತರ ಜನರ ಕೈಗೆ ಬ್ಯಾಂಕ್ಗಳು ಎಟುಕುವಂತೆ ಮಾಡಿದಂಥ ಕೀರ್ತಿ ಮಾನ್ಯ ರಾಜೇಂದ್ರ ಕುಮಾರ್ರಿಗೆ ಸಲ್ಲುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಇವತ್ತಿನ ಈ ಸಭೆ, ಇದರಲ್ಲಿ ಪಾಲ್ಗೊಂಡಂಥ ಮಹಿಳೆಯರನ್ನು ಗಮನಿಸಿದಾಗ ಅವರ ನವೋದಯ ಸ್ವಸಹಾಯ ಸಂಘಗಳು ಮತ್ತೊಂದು ರೀತಿ ಮಹಿಳೆಯರಿಗೆ ಆರ್ಥಿಕ ಪುನಶ್ಚೇತನವನ್ನು, ಆರ್ಥಿಕ ಸಬಲೀಕರಣವನ್ನು ಕೊಡಲಿಕ್ಕೆ ಭಾಳ ದೊಡ್ಡ ಪಾತ್ರವನ್ನು ಸ್ವಸಹಾಯ ಸಂಘಗಳು ಇವತ್ತು ಕೊಟ್ಟಿದೆ. ಆ ನಿಟ್ಟಿನಲ್ಲಿ ನವೋದಯ ಸ್ವಸಹಾಯ ಸಂಘಗಳು ನಮ್ಮ ಈ ಜಿಲ್ಲೆಗಳಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ. ನೀವೆಲ್ಲರೂ ಕೂಡ ಅದರ ಸ್ವಸಹಾಯ ಸಂಘದ ಸದಸ್ಯರಾಗಿ ಇವತ್ತು ಬಂದಿದ್ದೀರಿ. ಬೈಲೂರಿನ ಕೆಲವೇ ಗ್ರಾಮಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರಿದ್ದಾರೆ ಅಂತಾದರೆ ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ, ನವೋದಯ ಸ್ವಸಹಾಯ ಸಂಘದ ಸಂಖ್ಯೆ ಎಷ್ಟಾಗಿದೆ ಅಂತ. ಸುಮಾರು 7 ಲಕ್ಷ ಜನರನ್ನು ನಾವು ಮುಟ್ಟಿದ್ದೇವೆ ಅನ್ನೋ ಮಾತನ್ನು ಅವರು ಉಲ್ಲೇಖ ಮಾಡಿದರು. ಅಂದರೆ ಎಷ್ಟು ಜನರ ಮನೆಯ ಬಾಗಿಲಿಗೆ ಆರ್ಥಿಕ ಪುನಶ್ಚೇತನವನ್ನು ಕೊಡಲಿಕ್ಕೆ ಈ ಸ್ವಸಹಾಯ ಸಂಘಗಳು ಕಾರಣ ಆಗಿದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಮಹಿಳೆಯರು ಒಂದು ಕಾಲದಲ್ಲಿ ಆರ್ಥಿಕ ವ್ಯವಹಾರಗಳನ್ನು ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸ್ವಸಹಾಯ ಸಂಘಗಳ ಮುಖಾಂತರ ನಮ್ಮೂರಿನ ಮಹಿಳೆಯರು, ನಮ್ಮ ಮನೆಯ ಮಹಿಳೆಯರು ಆರ್ಥಿಕ ಚಟುವಟಿಕೆಯನ್ನು ಮಾಡಲಿಕ್ಕೆ ಸಬಲರಿದ್ದಾರೆ ಮತ್ತು ಅದರ ನೇತೃತ್ವವನ್ನು ವಹಿಸಲಿಕ್ಕೆ ಶಕ್ತರಿದ್ದಾರೆ ಅನ್ನೋದನ್ನು ನೀವೆಲ್ಲರೂ ಕೂಡ ಮಾಡಿ ತೋರಿಸಿದಿರಿ. ಆ ಕಾರಣಕ್ಕೋಸ್ಕರ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರ ಸಂಖ್ಯೆ ಇವತ್ತು ಬಂದಿದೆ. ಅದಕ್ಕೆ ನವೋದಯ ಸ್ವಸಹಾಯ ಸಂಘದ ಅಧ್ಯಕ್ಷರು ಆಗಿರುವಂಥ ಮಾನ್ಯ ರಾಜೇಂದ್ರ ಕುಮಾರನ್ನು ನಾನು ಮತ್ತೊಮ್ಮೆ ಅಭಿನಂದಿಸ್ತೇನೆ. ಈ ರೀತಿಯಾದಂಥ ಚಟುವಟಿಕೆಗಳು ಎಲ್ಲ ಕಡೆಗಳಲ್ಲಿ ನಡೆದಾಗ ಒಂದು ಪರಿಪೂರ್ಣವಾದಂಥ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ಸಮಾಜವನ್ನು ನಿರ್ಮಾಣ ಮಾಡೋದರಲ್ಲಿ ಸಹಕಾರಿ ಕ್ಷೇತ್ರ ಮತ್ತು ಸ್ವಸಹಾಯ ಸಂಘಗಳ ಪಾತ್ರ ಭಾಳ ದೊಡ್ಡ ಪ್ರಮಾಣದಿದೆ. ಇವತ್ತು ಬೈಲೂರಿನ ಬ್ಯಾಂಕಿನ ಸ್ಥಳಾಂತರದ ಚಟುವಟಿಕೆಗಳ ಮಾಡೋದ್ರ ಮುಖಾಂತರ, ಸ್ವಸಹಾಯ ಸಂಘದ ಸಮಾವೇಶವನ್ನು ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ನಮ್ಮನ್ನು ಎಚ್ಚರಿಸುವಂಥ, ನಮ್ಮನ್ನು ಜಾಗೃತಗೊಳಿಸುವಂಥ ಕಾರ್ಯವನ್ನು ಈ ಎರಡೂ ಸಂಸ್ಥೆಗಳು ಇವತ್ತು ಮಾಡಿದೆ. ಈ ಕಾರ್ಯವನ್ನು ನಾವೆಲ್ಲರೂ ಕೂಡ ಇವತ್ತು ಮುನ್ನಡೆಸಬೇಕಾಗಿದೆ. ಕೇಂದ್ರದಲ್ಲಿ ಇಲ್ಲಿಯ ತನಕ ಸಹಕಾರಿ ಇಲಾಖೆ ಅನ್ನುವಂಥದ್ದು ಇರಲಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳ ಆಶಯದಂತೆ ಕೇಂದ್ರದಲ್ಲಿ ಈಗ ಮತ್ತೊಮ್ಮೆ ಕೇಂದ್ರ ಸಹಕಾರಿ ಸಚಿವಾಲಯವನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಈ ಇಲಾಖೆಗೆ ಸರ್ಕಾರದ್ದು ಕೂಡ ನಾವು ನಿಮ್ಮ ಜೊತೆಗಿದ್ದೇವೆ ಎನ್ನುವಂಥ ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಕೇಂದ್ರ ಸರ್ಕಾರ ಇವತ್ತು ಮಾಡಿದೆ. ಅದರ ಸಾಧಕ ಬಾಧಕಗಳು ಇನ್ನಷ್ಟೇ ಚರ್ಚೆಗಳಾಗಬೇಕಾಗಿದೆ. ಆದರೆ ಒಟ್ಟಾರೆ ಕೇಂದ್ರದಲ್ಲಿ ಸಹಕಾರಿ ಕ್ಷೇತ್ರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದೇಶಾದ್ಯಂತ ಬೆಳೆದಿದ್ರೂ ಕೂಡ ಕೇಂದ್ರದಲ್ಲಿ ಅದನ್ನು ಗುರುತಿಸುವಂಥ, ಇಲಾಖೆಯನ್ನು ಸೃಜಿಸುವಂಥ ಕಾರ್ಯಗಳು ನಡೆದಿರಲಿಲ್ಲ. ಇವತ್ತು ಅದು ನಡೆದಿದೆ. ಆ ಇಲಾಖೆಯ ಅಡಿಯಲ್ಲಿ ಬರೋದ್ರ ಮುಖಾಂತರ ನಾವೆಲ್ಲರೂ ಕೂಡ ಇನ್ನಷ್ಟು ಗಟ್ಟಿಯಾಗಿರುವಂಥ, ಇನ್ನಷ್ಟು ಆರ್ಥಿಕ ಚಟುವಟಿಕೆಯನ್ನು ಮಾಡುವಂಥ ಪ್ರಯತ್ನವನ್ನು ಒಟ್ಟಾಗಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನಮನ ನವೋದಯ ಸ್ವಸಹಾಯ ಸಂಘ ಪಳ್ಳಿ
ಇದರ ಸುಪ್ರೀತರವರು ವೇದಿಕೆಗೆ ಬಂದು ಚೈತನ್ಯ ವಿಮಾ ಚೆಕ್ಕನ್ನು ಸನ್ಮಾನ್ಯ ಸಚಿವರಿಂದ ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಸುಪ್ರೀತರವರು ನಮನ ಸ್ವಸಹಾಯ ಸಂಘ ಪಳ್ಳಿ ಇವರು ಮಾನ್ಯ ಸಚಿವರಿಂದ ಚೆಕ್ಕನ್ನು ಸ್ವೀಕರಿಸ್ತಾ ಇದ್ದಾರೆ. ಹಾಗೆ ಕಾವೇರಿ ನವೋದಯ ಸ್ವಸಹಾಯ ಸಂಘ ಇರ್ಲಪಾಡಿಯ ಶ್ರೀಮತಿ ಶ್ಯಾಮಲರವರು ವೇದಿಕೆಗೆ ಬಂದು ಸನ್ಮಾನ್ಯ ಸಚಿವರಿಂದ ಚೈತನ್ಯ ವಿಮಾ ಚೆಕ್ಕನ್ನು ಸ್ವೀಕರಿಸಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಸಮಾಜದಲ್ಲಿ ಜಾಗೃತಿ ಆಗಬೇಕಾದ್ರೆ ನಮ್ಮೆಲ್ಲರಲ್ಲೂ ಕೂಡ ಆ ರೀತಿಯ ಮನಸ್ಸು ಬೇಕು. ಯಾವಾಗ ಆ ರೀತಿಯ ಮನಸ್ಸು ಇದೆಯೋ ಆಗ ಆ ರೀತಿಯ ಒಂದು ಮನಸ್ಸುಗಳ ಮೂಲಕ ಪರಿವರ್ತನೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು. ಅದಕ್ಕೋಸ್ಕರ ನಮ್ಮ ದೇಶದ ಆಡಳಿತವೇ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆ. ಆ ಆಡಳಿತ ವ್ಯವಸ್ಥೆಯಲ್ಲಿ ಕೂಡ ಇವತ್ತು ಭಾರಿ ರೀತಿಯ ಒಂದು ಬದಲಾವಣೆಯನ್ನು ಕಾಣ್ತಿದ್ದೇವೆ. ಸಂಘಟನೆಯೊಂದಿಗೆ ಸೇರ್ತಾ ಇದೆ. ನಮ್ಮ ಸಾಧನೆಯ ಗರಿಗೆ ಮತ್ತು ಒಂದು ಸಣ್ಣ ಗರಿಯ ಕೇಳಿಕೊಳ್ತಾ ಇದ್ದೇನೆ. ಆರ್ಥಿಕ ಚಟುವಟಿಕೆಯ ದಕ್ಷಿಣ ಭಾರತದಲ್ಲೇ ವಿಶೇಷವಾಗಿ ಸಹಕಾರ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಏನಾದರೂ ಸಹಕಾರ ಕ್ಷೇತ್ರ ಎತ್ತ ಸಾಗಿದೆ ಹೇಗಿದೆ ಅನ್ನೋದಕ್ಕೆ ಏನಾದರೂ ಉದಾಹರಣೆ ಕೊಡ್ಬೋದು ಅಂದರೆ ಅದು ನಮ್ಮ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ದಕ್ಷಿಣ ಕನ್ನಡಾದ್ಯಂತ ತಮ್ಮ ಆರ್ಥಿಕ ಚಟುವಟಿಕೆಗಳನ್ನು ಜನಸಾಮಾನ್ಯರಲ್ಲಿ ಮೂಡಿಸಿರುವಂಥದ್ದು ಮತ್ತು ಅವರ ಒಂದು ಬದುಕಿನಲ್ಲಿ ಆಶಾಕಿರಣವಾಗಿ ಅವರು ಇರುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಮುಕ್ತ ಕಂಠದಿಂದ ಅವರನ್ನು ಅಭಿನಂದಿಸುತ್ತಾ, ಇವತ್ತು ಗ್ರಾಮೀಣ ಭಾರತ, ನಾವು ನಮ್ಮ ಭಾರತ ದೇಶ ಅಂದರೆ ನಮ್ಮ ಎಲ್ಲ ಜೀವನಾಡಿ ಇರೋದೇ ಗ್ರಾಮೀಣ ಪ್ರದೇಶಗಳಲ್ಲಿ. ಅಂಥ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಬಡತನ ಇರ್ಬೋದು, ಆರ್ಥಿಕ ಒಂದು ಸಬಲತೆ ಇಲ್ಲ ನಮ್ಮಲ್ಲಿ. ಅಂಥ ಆರ್ಥಿಕ ಸಬಲತೆಯನ್ನು ಪ್ರತಿಯೊಂದು ಹೆಣ್ಣುಮಕ್ಕಳನ್ನು ಏನಾದರೂ ಒಂದು ವೃತ್ತಿನ ಮಾಡಿ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂಥ ಸಾಮರ್ಥ್ಯವನ್ನು ಗಳಿಸಿಕೊಡುವಲ್ಲಿ ಏನಾದರೂ ಸಫಲರಾಗಿದ್ದಾರೆ ಅಂದರೆ ಅದು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಮತ್ತು ಅವರ ಜೊತೆಯಲ್ಲಿರುವಂಥ ಎಲ್ಲ ನನ್ನ ಸಹಕಾರಿ ಬಂಧುಗಳು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಭೌಗೋಳಿಕವಾಗಿ ನಾವು ಒಮ್ಮೆ ಮೆಲುಕನ್ನು ನೋಡೋದಾದರೆ ನಮ್ಮ ಭಾಗದಲ್ಲಿ ಇರುವಂಥ ಚಟುವಟಿಕೆಗಳು ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿರುವಂಥ ಚಟುವಟಿಕೆಗಳನ್ನು ಗಮನಿಸಿದರೆ ಇಲ್ಲಿ ತಾವುಗಳು 100ಕ್ಕೆ 100 ಭಾಗ ಕೊಟ್ಟಂಥ ಹಣವನ್ನು ಸದ್ವಿನಿಯೋಗ ಮಾಡಿ ಮತ್ತು 100ಕ್ಕೆ 100 ಭಾಗ ಅದನ್ನು ಮರುಪಾವತಿ ಮಾಡಿ ಮತ್ತೆ ಮರು ಸಾಲವನ್ನು ಪಡೆಯುವಂಥದ್ದನ್ನು ತಾವುಗಳು ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ನಾನು ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಅಭಿನಂದಿಸಲು ಇಚ್ಛೆ ಪಡ್ತೇನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇವತ್ತು ಹೆಚ್ಚಾಗಿ ನಮ್ಮ ಒಂದು ಆರ್ಥಿಕ ಚಟುವಟಿಕೆಗಳು ಅದು ಈ ಸಹಕಾರ ರಂಗದಲ್ಲಿ ಈಗಾಗಲೇ ಮಾತಾಡಿದಂಥ ಎಲ್ಲ ಮಂತ್ರಿಗಳು ಹೇಳಿದರು. ಸುಮಾರು 8 ಲಕ್ಷ ಮಹಿಳೆಯರಿರ್ತಕ್ಕಂಥ 60,000 ನವೋದಯ ಸ್ವಸಹಾಯ ಸಂಘ ಇದೇನು ಹುಡುಗಾಟ ಅಲ್ಲ. ಇವತ್ತು ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮಸ್ಥಳದ ಕಾವನರಾದ ಧರ್ಮಾಧಿಕಾರಿಗಳ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ರಾಜೇಂದ್ರ ಕುಮಾರ್ರವರ ನವೋದಯ ಸಂಘ. ನಾವಾಗ ಸ್ವಲ್ಪ ಚಿಕ್ಕವರಿರುವಾಗ ನಾವು ಆಲೋಚನೆ ಮಾಡ್ತಾಯಿತ್ತು, ಏನಪ್ಪ ಈ ಸ್ವಸಹಾಯ ಸಂಘದಿಂದ ಏನಾಗ್ತದೆ, ಮಹಿಳೆಯರಿಂದ ಏನು ಕಾರ್ಯಕ್ರಮ ಆಗ್ತದೆ ಹೇಳಿ. ಬಹುಶಃ ಅದ್ಭುತ ಬದಲಾವಣೆ ಕೆಲವು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಹಳ್ಳಿಗಳಲ್ಲೂ ಸ್ತ್ರೀಯರು ಸ್ವಾವಲಂಬಿಗಳಾಗಿ ತಮ್ಮದೇ ಆದ ಕಾರ್ಯಕ್ರಮವನ್ನು ಕೆಲಸ ಮಾಡ್ತಾ ತಮ್ಮ ಬದುಕನ್ನು ಕಟ್ಟಿಕೊಂಡು ಒಂದು ರೀತಿಯ ಸುಖಿ ಜೀವನವನ್ನು ನೋಡುವಂಥ ಕಾರ್ಯಕ್ರಮ ನಾವು ನೋಡ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣೀಭೂತರು ಬಹುಶಃ ನಮ್ಮ ರಾಜೇಂದ್ರ ಕುಮಾರ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ.
ಇವತ್ತು ಗ್ರಾಮ ಮಟ್ಟದಲ್ಲಿ ಕಳೆದ 23 ವರ್ಷಗಳ ಹಿಂದೆ ನವೋದಯ ಸ್ವಸಂಸ್ಥೆಯನ್ನು ಸಂಘಗಳನ್ನು ಮಾಡುವುದರ ಮುಖಾಂತರ ಇವತ್ತು ಸರಿಸುಮಾರು 8 ಲಕ್ಷ ಜನ ಅದರ ಸದಸ್ಯರಾಗುವುದರ ಮುಖಾಂತರ ಗ್ರಾಮೀಣ ಮಟ್ಟದಲ್ಲಿ ಸ್ವಾವಲಂಬಿಗಳಾಗಿ ತಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಸಾಕಷ್ಟು ಉನ್ನತ ಮಾಡಲಿಕ್ಕೆ ಕಾರಣೀಕರ್ತರು ಇವತ್ತು ನವೋದಯ ಸ್ವಸಹಾಯ ಸಂಸ್ಥೆಯ ಸದಸ್ಯರು. ಇವತ್ತು ಸಾಕಷ್ಟು ಜನ ಸಂಖ್ಯೆಯಲ್ಲಿ ತಾವು ಸೇರಿದ್ದೀರಿ. ಸುಮಾರು 6,000-7,000 ಜನ ಇವತ್ತು ಈ ಭಾಗದಲ್ಲಿ ಸೇರುವುದರ ಮುಖಾಂತರ ತಮ್ಮ ಆರ್ಥಿಕ ಅಭಿವೃದ್ಧಿ ಆಗುವುದರ ಕೇವಲ ಮಾತ್ರ ಅಲ್ಲ, ಇವತ್ತು ನವೋದಯ ಟ್ರಸ್ಟ್ನ ಮುಖಾಂತರ ಯಾವುದೇ ಒಂದು ಅನಾಹುತ ಆದರೆ ಅಥವಾ ಅಪಘಾತ ಆದರೆ ಅಥವಾ ಅಶಕ್ತರಿಗಿರ್ಬೋದು, ಅಬಲರಿಗಿರ್ಬೋದು, ಅನಾರೋಗ್ಯ ಪೀಡಿತರಿಗಿರ್ಬೋದು, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು, ಬೇರೆ ಬೇರೆ ಸಮಾಜಮುಖಿ ಚಿಂತನೆಗಳನ್ನು ಮಾಡುತ್ತಾ ಆರ್ಥಿಕ ಸಹಾಯವನ್ನು ನೀಡುತ್ತಾ ಇವತ್ತು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಗ್ರಾಮ ಮಟ್ಟದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಇವತ್ತು ರಾಜ್ಯ ಮಟ್ಟದ ಒಬ್ಬ ನಾಯಕರಾಗಿ ನಮ್ಮೊಂದಿಗಿರುವುದು ನಮಗೆ ತುಂಬ ಸಂತೋಷವನ್ನು ತಂದಿದೆ. ಈ ಮೂಲಕ ಇವತ್ತು ಸಹಕಾರಿ ಕ್ಷೇತ್ರ ಈಗಾಗಲೇ ಅವರು ಹೇಳಿದಂತೆ ಕೇವಲ 25 ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಕೇವಲ 25 ಶಾಖೆಗಳನ್ನು ಹೊಂದಿದ್ದ ಈ ಸಂದರ್ಭದಲ್ಲಿ ಇವತ್ತು 108 ಶಾಖೆಗಳನ್ನು ಮಾಡುತ್ತಾ ಸುಮಾರು 10,000 ಕೋಟಿ ರೂಪಾಯಿ ವಾರ್ಷಿಕ ವ್ಯವಹಾರವನ್ನು ಮಾಡುತ್ತಾ ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಗುರುತಿಸುವಂಥ ಒಂದು ಸಹಕಾರಿ ಚಳವಳಿಯ ಕೇಂದ್ರ ಸಹಕಾರಿ ಬ್ಯಾಂಕನ್ನಾಗಿ ಮೂಡಿಸಿದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ನವೋದಯ ಸ್ವಸಹಾಯ ಸಂಘವನ್ನು ಕೇವಲ ಈ ಜಿಲ್ಲೆಗೆ ಮಾತ್ರ ಅಲ್ಲ, ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಅವರಲ್ಲಿ ಸಾಕಷ್ಟು ಒತ್ತಡ ಬರ್ತಾ ಇದೆ, ಸಾಕಷ್ಟು ವಿನಂತಿ ಬರ್ತಾ ಇದೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇಂಥ ನವೋದಯ ಸ್ವಸಹಾಯ ಸಂಘಗಳನ್ನು ಮಾಡುವುದರ ಮುಖಾಂತರ ನಮ್ಮ ಭಾಗದ, ನಮ್ಮ ಜಿಲ್ಲೆಯ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಗೆ ತಾವು ಸಹಕಾರ ನೀಡಬೇಕು, ತಾವು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಂತ ಅವರ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನವೋದಯ ಸ್ವಸಹಾಯ ಸಂಘಗಳು ಅಲ್ಲಿ ಸ್ಥಾಪನೆ ಆಗುವುದರ ಮುಖಾಂತರ ಇಡೀ ರಾಜ್ಯದ ಆರ್ಥಿಕ ಅಭಿವೃದ್ಧಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಮುಖಾಂತರ ಆಗಲಿ. ಸ್ವಾತಂತ್ರ್ಯ ಪೂರ್ವದಲ್ಲೇ ಕರಾವಳಿ ಭಾಗದ ಜನರಿಗೆ ಸಹಕಾರಿ ತತ್ವದಡಿಯಲ್ಲಿ ಸೇವೆ ನೀಡಬೇಕೆಂಬ ಉದ್ದೇಶದಿಂದ ಸ್ಥಾಪನೆಗೊಂಡ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕ್ ಬಹುಶಃ ಇವತ್ತು 2 ಜಿಲ್ಲೆ ಮಾತ್ರ ಅಲ್ಲ, ಇಡೀ ದೇಶದ ಆರ್ಥಿಕ ವ್ಯವಸ್ಥೆಗೆ ಇವತ್ತು ಮಾದರಿಯಾಗುವ ರೀತಿಯಲ್ಲಿ ಅದು ಕೆಲಸ ಮಾಡ್ಕೊಂಡು ಬಹುಶಃ ಇದರ ಹಿಂದೆ ಕಳೆದ ಸತತ 28 ವರ್ಷದಿಂದ ಈ ಒಂದು ಬ್ಯಾಂಕಿನ ನೇತೃತ್ವ ವಹಿಸಿಕೊಳ್ಳುವ ಮೂಲಕ 25 ಶಾಖೆಯಿಂದ ಇವತ್ತು 108 ಶಾಖೆಗಳನ್ನು ವಿಸ್ತರಿಸುವ ಮೂಲಕ ಇವತ್ತು ಯಾವ ರೀತಿಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕಿನಿಂದ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಸಮಸ್ಯೆಗಳಾಗ್ತುಂಟು, ಆ ಸಮಸ್ಯೆಗಳನ್ನು ನೀಗಿಸುವ ರೀತಿಯಲ್ಲಿ ಇವತ್ತು ಕೇಂದ್ರ ಸಹಕಾರಿ ಬ್ಯಾಂಕಿನ ಯಶಸ್ವಿ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಅವರಿಂದ ಅದಾಗಿದೆ ಅಂತ ಹೇಳಿದರೆ ನನಗೆ ತುಂಬ ಸಂತೋಷ ಆಗ್ತದೆ. ಇವತ್ತು ದೇಶದ 30 ಕೋಟಿಗೂ ಮಿಕ್ಕಿದ ಜನರು ಇವತ್ತು ಸಹಕಾರಿ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಏಕೆಂದರೆ ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕಿನ ತವರೂರು. ಬಹುಶಃ ಭಾಳಷ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ನಾವು ಇವತ್ತು ದೇಶಕ್ಕೆ ಪರಿಚಯಿಸುವಂಥ ಕೀರ್ತಿ ನಮ್ಮ ಜಿಲ್ಲೆಗೆ ಸಲ್ತದೆ. ಆದರೆ ಅದರ ಜೊತೆಗೆ ಈ ಸಹಕಾರಿ ವ್ಯವಸ್ಥೆಯು ಕೂಡ ಈ ಮಟ್ಟಕ್ಕೆ ಬೆಳಿಬೇಕಿದ್ರೆ ಖಂಡಿತವಾಗಿಯೂ ಈ ಸಹಕಾರಿ ಸಂಘದಲ್ಲಿ ದುಡಿಯುವಂಥ ಆಡಳಿತ ಮಂಡಳಿ ಇರ್ಬೋದು, ಅದೇ ರೀತಿ ಪ್ರಾಮಾಣಿಕವಾಗಿ ಆ ಸಾಲಗಾರರಿರ್ಬೋದು, ಅದರ ಗ್ರಾಹಕರು. ಬಹುಶಃ ರಾಜೇಂದ್ರ ಕುಮಾರ್ ಅವರ ಒಂದು ಸಾಧನೆಯನ್ನು ಹೇಳಲಿಕ್ಕೆ ಹೋದರೆ ಇವತ್ತು ಕೇವಲ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ದೇಶದ ಉದ್ದಾಗಲಕ್ಕೂ ಇವತ್ತು ನಮ್ಮ DCC ಬ್ಯಾಂಕಿನ ವ್ಯವಸ್ಥೆಯನ್ನು ಇವತ್ತು ಕೊಂಡಾಡುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಅದರ ಅರ್ಥ ಏನಂದರೆ ಯಾವುದೇ ಒಂದು ಆಡಳಿತ ಮಂಡಳಿ ಒಂದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಾಗ ಮಾತ್ರ ಅದು ಸಾಧ್ಯವಾಗಿದೆ. ನವೋದಯ ಸ್ವಸಹಾಯ ಸಂಘಗಳ ಸಮಾವೇಶ ಮಾಡುವುದರ ಜೊತೆಯಲ್ಲಿ ನೂತನ ಬ್ಯಾಂಕ್ನ ಕಟ್ಟಡದ ಉದ್ಘಾಟನೆ ಮಾಡಿ ಸಭಾ ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ನಾವು ಮಾಡಬೇಕು ಅಂದರೆ ನಮ್ಮ ಸಹಕಾರಿ ಸಂಸ್ಥೆಯ ಜೊತೆಯಲ್ಲಿ ಬಾಂಧವ್ಯದ ಕೊಂಡಿಯಾಗಿ ನಮ್ಮ ಜೊತೆ ಸಹಕರಿಸಿದವರು ಬೈಲೂರಿನ ಖ್ಯಾತ ಉದ್ಯಮಿ ಸನ್ಮಾನ್ಯ ಸುಧೀರ್ ಕುಮಾರ್ ಹೆಗ್ಡೆ ಅವರು. ಈ ಸುಂದರ ಕಾರ್ಯಕ್ರಮದಲ್ಲಿ ನಮ್ಮ ಸಮಾರಂಭದ ಅಧ್ಯಕ್ಷರು ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ರವರು ಖ್ಯಾತ ಉದ್ಯಮಿ ಸುಧೀರ್ ಕುಮಾರ್ ಹೆಗ್ಡೆಯವರನ್ನು ಈ ಸಮಾವೇಶದಲ್ಲಿ ಅವರನ್ನು ಸನ್ಮಾನಿಸಲಿಕ್ಕೆ ಭಾಳಷ್ಟು ಸಂತೋಷ ಪಡ್ತಾ ಇದ್ದೇವೆ. ನಮ್ಮ ಎಲ್ಲ ವ್ಯವಸ್ಥೆಗಳ ಜೊತೆಯಲ್ಲಿ ನಮಗೆ ಮಹಾಪೋಷಕರಾಗಿ ಬೆನ್ನೆಲುಬಾಗಿ ಸಹಕರಿಸಿದಂತಹ ಈ ಪರಿಸರದ ಖ್ಯಾತ ಉದ್ಯಮಿ ಸುಧೀರ್ ಕುಮಾರ್ ಹೆಗ್ಡೆಯವರು ಅವರನ್ನು ಇವತ್ತಿನ ಈ ಸುಂದರ ಸಮಾರಂಭದ
ಅಧ್ಯಕ್ಷರು ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ರವರು ಅತ್ಯಂತ ಪ್ರೀತಿಪೂರ್ವಕವಾಗಿ ಸನ್ಮಾನಿಸುತ್ತಿದ್ದಾರೆ. ಈ ಪರಿಸರದಲ್ಲಿ ನಡೆಯುವಂತಹ ಈ ಇತಿಹಾಸದ ಈ ಕಾರ್ಯಕ್ರಮ ಈ ನಿಟ್ಟಿನಲ್ಲಿ ನಡಿಬೇಕಾದರೆ ನಮಗೆ ಎಲ್ಲ ರೀತಿಯ ಪ್ರೋತ್ಸಾಹ, ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಂತಹ ಉದ್ಯಮಿ ಸುಧೀರ್ ಕುಮಾರ್ ಹೆಗ್ಡೆ ಅವರಿಗೆ ಅಭಿನಂದನೆಗಳನ್ನು ಹೇಳಿಕೊಂಡು ಮುಂದೆಯೂ ಕೂಡ ನಿಮ್ಮ ಸಹಕಾರ ಪ್ರೋತ್ಸಾಹ ಇದೇ ರೀತಿ ಇರಲಿ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿಕೊಂಡು ಬ್ಯಾಂಕ್ ಅಂತ ಹೇಳಿದರೆ ಬ್ಯಾಂಕಿನ ಬಳಿ ಜನರು ಬರುವುದಲ್ಲ, ಜನರ ಬಳಿ ಬ್ಯಾಂಕ್ ಹೋಗಬೇಕು ಅನ್ನುವಂಥ ಚಿಂತನೆಯನ್ನು ನಾವು ಮಾಡಿದವರು. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಬ್ಯಾಂಕ್ಗಳ ತವರೂರು ಅನ್ನುವಂಥದ್ದನ್ನು ನಾವೆಲ್ಲರೂ ಹೇಳ್ತೇವೆ. ಆದರೆ ಸಹಕಾರಿ ಕ್ಷೇತ್ರ ಮಾಡಿದ ಸೇವೆಯನ್ನು ಯಾವ ಬ್ಯಾಂಕಿನವರು ಮಾಡಲಿಲ್ಲ. ಇದು ಹುಟ್ಟಿ 108 ವರ್ಷ ಆಯಿತು. ನಮ್ಮ ಬ್ಯಾಂಕ್ ಸಹಕಾರಿ ಕ್ಷೇತ್ರಕ್ಕೆ 110 ವರ್ಷಕ್ಕಿಂತ ಮಿಗಿಲಾದ ಇತಿಹಾಸ ಇದೆ. ಬ್ರಿಟಿಷರು ಕಂಡುಕೊಂಡಿದ್ದಾರೆ ವಾಣಿಜ್ಯ ಬ್ಯಾಂಕಲ್ಲ, ಸಹಕಾರಿ ಬ್ಯಾಂಕಿನಿಂದಲೇ ಗ್ರಾಮಾಂತರ ಮಟ್ಟದ ಜನರ, ದೇಶದ ಕಟ್ಟಕಡೆಯ ರೈತ ಇರ್ಬೋದು, ಕಾರ್ಮಿಕ ಇರ್ಬೋದು, ಒಬ್ಬ ಮಹಿಳೆ ಇರ್ಬೋದು, ಅವರನ್ನು ತಲುಪುವಂಥ ವ್ಯವಸ್ಥೆ ಇದ್ದರೆ ಅದು ಸಹಕಾರಿ ಕ್ಷೇತ್ರ ಅನ್ನುವಂಥದ್ದನ್ನು ಅವರು ಆಗ ಕಂಡುಕೊಂಡಿದ್ದಾರೆ. ಸೇವೆಗೆ ಒಂದು ಹೆಸರೇ ಸಹಕಾರ ಅಂತ. ಅದಕ್ಕೆ ಹೇಳ್ತೇನೆ, ಸಹಕಾರಿ ಕ್ಷೇತ್ರ ಇವತ್ತು ಇಷ್ಟು ಬೆಳೀಲಿಕ್ಕೆ ಕಾರಣ ಆಗಿದೆ. ಇವತ್ತು ನಾನು ಬೈಲೂರಿನ ಜನತೆಯಲ್ಲಿ ಹೇಳ್ತೇನೆ, ಇವತ್ತು ನಿಮ್ಮ ಬೈಲೂರಿನ ಚರಿತ್ರೆಯಲ್ಲೇ ನೆನಪಿಡಬೇಕಾದಂಥ ದಿವಸ. ಇಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬೈಲೂರಿನಲ್ಲಿ ಸೇರ್ತಾರೆ ಅಂತ ಹೇಳಿದರೆ ಬೈಲೂರಿಗೆ ಒಂದು ಚಾರಿತ್ರಿಕವಾದಂಥ ವಿಶೇಷವಾದಂಥ ದಿವಸ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಹಳ್ಳಿಯಿಂದ ಬೈಲೂರಿನ ವಿಭಾಗದ ಮಹಿಳೆಯರು ಬಂದಿದ್ದಾರೆ. ಯಾಕೆ? ಕೊರೋನಾ ನಂತರ ನಾವು ಯಾರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಟ್ಟು ಸೇರಲಿಲ್ಲ. ಅದು ಸೇರಿದಿದ್ದರೆ ಕೊರೋನಾದ ನಂತರ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ನಾವು ಹೇಳ್ತೇವೆ ಬ್ಯಾಂಕು ಜನರ ಬಳಿಗೆ ಹೋಗಬೇಕು ಹೇಳಿ, ಯಾವ ಬ್ಯಾಂಕಿನವರು ಮಾಡಲಿಲ್ಲ. ನಾವು ಮಂಗಳೂರಿನಲ್ಲಿ ಒಂದು ವಾಹನದಲ್ಲಿ ಎಲ್ಲ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಮಾಡಿಕೊಂಡು ATM ಸಹಿತ ಅಲ್ಲಲ್ಲಿ ಜನರ ಬಳಿಗೆ ಹೋಗ್ತೇವೆ. ಬ್ಯಾಂಕ್ ಅಂದರೆ ಏನು ಅಂತ ತಿಳಿಸ್ತೇವೆ, ಬ್ಯಾಂಕಿನಿಂದ ಏನು ಸೌಲಭ್ಯ ಸಿಗ್ತದೆ ಅನ್ನುವಂಥ ನಾನು ತಿಳಿಸ್ಕೊಂಡು ಜನರಿಗೆ ಬ್ಯಾಂಕನ್ನು ಪರಿಚಯ ಮಾಡಿಕೊಡ್ತೇವೆ.